ಕರಾವಳಿಯಲ್ಲಿ ಖಾಸಗಿ ಬಸ್ಗಳೇ ಜನರ ಜೀವನಾಡಿ. ಅದೆಷ್ಟು ಸರ್ಕಾರಿ ಬಸ್ಗಳು ಇರಲಿ ಬರಲಿ, ಆದರೆ ಇಲ್ಲಿನ ಜನ ಅವಲಂಬಿಸೋದು ಮಾತ್ರ ಖಾಸಗಿ ಬಸ್ಗಳನ್ನೇ. ಇದೀಗ ಜನರ ಜೀವನಾಡಿಯಾಗಿರುವ ಖಾಸಗಿ ಬಸ್ಗಳು ಅಧಪತನದತ್ತ ಸಾಗಿದೆ. ಬಸ್ ಮಾಲೀಕರು ನಷ್ಟದಲ್ಲಿ ಬಸ್ ಓಡಿಸಬೇಕಾಗಿದೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನಂತೀರಾ? ಈ ವರದಿ ನೋಡಿ. ಬಲೆ ಬಲೆ ಬೇಗ ಬಲೆ ರೈಟ್ ಪೋಯೆ, ಇದು ಕರಾವಳಿಯಲ್ಲಿ ಖಾಸಗಿ ಬಸ್ಸುಗಳಲ್ಲಿ ಕೇಳಿಬರುವಂತಹ ಗಟ್ಟಿ ಧ್ವನಿ. ಆದ್ರೆ ಇದೀಗ ಈ ಧ್ವನಿಯಲ್ಲಿ ಏರಿಳಿತ ಕಂಡು ಬಂದಿದೆ. ಹೌದು, ಕರಾವಳಿಯ ಜೀವನಾಡಿ ಅನಿಸಿಕೊಂಡಿರುವ ಸಂಪರ್ಕದ ಕೊಂಡಿ ಖಾಸಗಿ ಬಸ್ಸುಗಳಲ್ಲಿ ಇದೀಗ ಹಿಂದೆ ಇದ್ದಂತಹ ಜೋಶ್ ಈಗಿಲ್ಲ. ಅದಕ್ಕೆ ಕಾರಣ ರಾಜ್ಯದ ನೂತನ ಸರ್ಕಾರ ತಂದಿರುವಂತಹ ಶಕ್ತಿ ಯೋಜನೆ. ಎಸ್, ಶಕ್ತಿ ಯೋಜನೆ ರಾಜ್ಯದ ಮಹಿಳೆಯರಿಗೆ ಖುಷಿಯನ್ನ ತಂದಿರಬಹುದು. ಖುಷಿಯಾಗಿ ಫ್ರೀಯಾಗಿ ಬಸ್ ಹತ್ತಿ ಹೋಗ್ಬೋದು ಅಂತ. ಆದ್ರೆ ಕರಾವಳಿಯ ಭಾಗದ ಖಾಸಗಿ ಬಸ್ ಮಾಲಕರು ಪ್ರಯಾಣಿಕರು ಇಲ್ಲದೆ ಕಂಗೆಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಖಾಸಗಿ ಬಸ್ಸುಗಳದ್ದೇ ಹವಾ. ಆದ್ರೆ ಇದೀಗ ಶಕ್ತಿ ಯೋಜನೆಯಿಂದಾಗಿ ಎಲ್ಲಾ ಮಹಿಳೆಯರು ಸರ್ಕಾರಿ ಬಸ್ನಲ್ಲೇ ಪ್ರಯಾಣವನ್ನ ಮಾಡುವುದರಿಂದ ಕರಾವಳಿಯ ಖಾಸಗಿ ಬಸ್ಸುಗಳು ಖಾಲಿಯಾಗಿ ಬಿಟ್ಟಿವೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ದಿಕ್ಕು ತೋಚದಂತಾಗಿದ್ದಾರೆ. ಇದರಿಂದಾಗಿ ದಿನಕ್ಕೆ 10 ರಿಂದ 15 ಸಾವಿರದಷ್ಟು ಒಂದು ಖಾಸಗಿ ಬಸ್ನವರು ದುಡಿತಾ ಇದ್ದಂತಹ ವೇಗ ಇದೀಗ 5 ಸಾವಿರಕ್ಕೆ ಇಳಿದಿದೆ. ಈ ಪರಿಸ್ಥಿತಿಯಿಂದಾಗಿ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ಜೊತೆಗೆ ಬಸ್ನ ಚಾಲಕರು ಹಾಗೂ ಕಂಡಕ್ಟರ್ ಜೀವನ ಕೂಡ ಅಧೋಗತಿಗೆ ಬಂದಿದೆ ಎನ್ನುತ್ತಾರೆ ಕಂಡಕ್ಟರ್ಗಳು. ನಮಗೆ ತುಂಬಾ ಕಷ್ಟ ಆಗಿದೆ. ಮತ್ತೆ ನಮ್ಮ ಗಾಡಿಯಲ್ಲಿ ಬರೋದಿಲ್ಲ, ಯಾರು ಕೂಡ ಮಹಿಳೆಯರು ಬರೋದೇ ಇಲ್ಲ. ನಮ್ಮ ಜೀವನ ಸ್ವಲ್ಪ ಕಷ್ಟ ಆಗ್ತದೆ. ಹಿಂಗೆ ದನಿಗಳು ನಿಲ್ಲಿಸುವ ಅಂತ ಹೇಳ್ತಿದ್ದಾರೆ, ಗಾಡಿಯನ್ನು ನಿಲ್ಲಿಸುವ. ತುಂಬ ಜನರಿಗೆ ಇದನ್ನೇ ಬಸ್ಸನ್ನೇ ನಂಬಿಕೊಂಡು ತುಂಬ ಜನ ಇದ್ದಾರೆ. ಹಾಗೆ ನಮಗೆ ತುಂಬ ಕಷ್ಟ ಆಗ್ತುಂಟು. ಮೊದಲು ಅಂದರೆ ಒಂದು ಸಿಟ್ಟಿಂಗ್ ಲೆವೆಲ್ ಬರ್ತಿದ್ರು, ಈಗ ಸಿಟ್ಟಿಂಗ್ ಕೂಡ ಆಗ್ತಾ ಇಲ್ಲ. ಹಾಗೆ ತುಂಬ ಕಷ್ಟ ಆಗ್ತದೆ. ದಿನಕ್ಕೆ ಒಂದು 5 ಸಾವಿರ ಎಲ್ಲ ಲಾಸ್ ಆಗ್ತಿದೆ ನಮಗೆ. ಮತ್ತೆ ಟ್ಯಾಕ್ಸ್ ಕಟ್ಟಿ ಓಡಿಸ್ಬೇಕಲ್ಲ, ಡೀಸೆಲ್ ಹಾಕಬೇಕು. 8 ಸಾವಿರ ಡೀಸೆಲ್ಗೆ ಬೇಕು, 8 ಸಾವಿರ ಡೀಸೆಲ್ಗೆ ಬೇಕು. ಕಲೆಕ್ಷನ್ 10 ಸಾವಿರ ಬರ್ತದೆ. ಮುಂಚೆ 15 ಸಾವಿರ ಎಲ್ಲ ಬರ್ತಿತ್ತು, ಈಗ 10 ಸಾವಿರ ಬರೋದು. ಓಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಸರ್ಕಾರದ ಶಕ್ತಿ ಯೋಜನೆಗೆ ಮೊದಲ ಬಲಿ ಎಂಬಂತೆ ಕರಾವಳಿಯ ಖಾಸಗಿ ಬಸ್ಸುಗಳು ಬಂದು ನಿಂತಿವೆ. ಪುತ್ತೂರು, ವಿಟ್ಲ, ಬಂಟ್ವಾಳ, ಮೂಡಬಿದ್ರೆ, ಮಂಗಳೂರು ಭಾಗದಲ್ಲಿ ಖಾಸಗಿ ಬಸ್ಸುಗಳೇ ಅತಿ ಹೆಚ್ಚಾಗಿ ಓಡಾಟ ನಡೆಸ್ತವೆ. ಆದ್ರೆ ಇದೀಗ ಈ ಬಸ್ಸುಗಳಲ್ಲಿ ಮಹಿಳೆಯರು, ವಿದ್ಯಾರ್ಥಿನಿಯರು ಇಲ್ಲದೆ ಬಸ್ ಮಾಲಕರು ಕಂಗಾಲಾಗಿ ಹೋಗಿದ್ದಾರೆ. ದಿನಕ್ಕೆ 5 ರಿಂದ 6 ಸಾವಿರದಷ್ಟು ನಷ್ಟ ಸಂಭವಿಸ್ತಾ ಇವೆ. ಇದೀಗ ಇಂತಹ ದೊಡ್ಡ ನಷ್ಟದಿಂದಾಗಿ ಬಸ್ಸು ಸೇವೆಯನ್ನ ಸ್ಥಗಿತಗೊಳಿಸಲು ನಿರ್ಧಾರ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಒಂದು ವೇಳೆ ಇಂತಹ ಪರಿಸ್ಥಿತಿ ನಿರ್ಮಾಣವಾದಲ್ಲಿ ಖಾಸಗಿ ಬಸ್ಸುಗಳಲ್ಲಿ ದುಡಿಯುವಂತಹ ಅದೆಷ್ಟೋ ಸಿಬ್ಬಂದಿಗಳ ಜೀವನ ಅತಂತ್ರವಾಗಲಿದೆ. ಜೊತೆಗೆ ಮಹಿಳೆಯರಿಗೆ ಫ್ರೀ ಸೇವೆ ಸರ್ಕಾರಿ ಬಸ್ಸುಗಳಲ್ಲಿ ಇರುವುದರಿಂದ ತಮ್ಮ ಮನೆಯವರು ಸೇರಿಕೊಂಡು ಸರ್ಕಾರಿ ಬಸ್ಸುಗಳಲ್ಲೇ ಪ್ರಯಾಣ ಮಾಡುವುದರಿಂದ ಖಾಸಗಿ ಬಸ್ಸುಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಇದರಿಂದಾಗಿ ಮುಂದೆ ಬಸ್ ಸಿಬ್ಬಂದಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಫ್ರೀ ಆದ ನಂತರ ಪ್ರೈವೇಟ್ ಬಸ್ಸು ಮುಳುಗುವ ಪರಿಸ್ಥಿತಿಯಲ್ಲಿದೆ. ಡ್ರೈವರ್, ಕಂಡಕ್ಟರ್, ಓನರ್ ಎಲ್ಲರೂ ಸಾಯ್ಬೇಕಷ್ಟೇ. ಈಗ ಮಹಿಳಾ ಸಂಖ್ಯೆ ಇಲ್ಲ, ಮಹಿಳೆಯರ ಜೊತೆ ಗಂಡಸರು ಇಲ್ಲ. ದಿನಕ್ಕೆ ಮಾಲಕರ ಲೆಕ್ಕದಲ್ಲಿ ಒಂದು 3 ಸಾವಿರ ಲಾಸ್ ಅಂತ ಇದೆ. ಉಳಿಯುವುದೇ 3 ಸಾವಿರ ಆದರೆ ಅದೆಲ್ಲ ಮೈನಸ್ ಆಯ್ತಲ್ಲ. ಸರ್ಕಾರ ಮುಚ್ಚುವ ಪ್ರಯತ್ನ ಆಗಿರ್ಬೋದು, ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಆದರೂ ಮುಚ್ಚುತ್ತಾರೆ ಅಂತ ಕಾಣ್ತದೆ. ನಮ್ಮ ಭವಿಷ್ಯ ನೋಡಬೇಕು. ಯಾರಿಗೂ ಇಲ್ಲಲ್ಲ, ರಿಕ್ಷಾ ಇಲ್ಲ, ನಮಗಿಲ್ಲ, ಯಾರಿಗೂ ಇಲ್ಲ. ನಾವು ಇದನ್ನೇ ನಂಬಿ 23 ವರ್ಷದಿಂದ ಮಾಡ್ತಾ ಇದ್ದೇವೆ. ಏಜೆಂಟಿಗಿಲ್ಲ, ಡ್ರೈವರಿಗಿಲ್ಲ, ಕಂಡಕ್ಟ್ರಿಗಿಲ್ಲ, ಮನೆಯವರಿಗಿಲ್ಲ. ಹೆಂಡತಿ ಮಾತ್ರ ಬಸ್ಸಲ್ಲಿ ಹೋಗಿ ಬಂದರೆ ಸಾಕಾ? ಮನೆ ಸಾಕಬೇಕಲ್ಲ. 10 kg ಅಕ್ಕಿಯಲ್ಲಿ ಸಾಂಬಾರು ಬೇಕಲ್ಲ. ಅದಕ್ಕೆ ಏನಾದರೂ ತರಬೇಕಲ್ಲ. ನಾವು ಎಲ್ಲಿಂದ ತರೋದು? ಖಾಸಗಿ ಬಸ್ ತುಂಬ ಚಿಂತಾಜನಕದಲ್ಲಿದೆ. ನಾವು ಯಾವುದು ಜನ ಸಹ ಇರೋಲ್ಲ ಬಸ್ಸಲ್ಲಿ. ಎಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡೆಲ್ಲ ಕಾಯ್ತಾರೆ. 10-25 ಜನ ಎಲ್ಲ ಒಂದೊಂದು ಸ್ಟಾಪಲ್ಲಿ ಇರ್ತಾರೆ. ನಮ್ಮ ಗಾಡಿಗೆ 10 ಅವರು ಯಾರು ಸಹ ಇಲ್ಲ. ನಮ್ಮ ದನಿಗಳು ಸಹ ಅಷ್ಟೇ ಸಂಕಷ್ಟದ ದನಿಗಳು ಸಹ ಇದ್ದಾರೆ. ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ. ಜನ ಖಾಲಿ ಹೋಗುದು. ಮುಂಚೆಲ್ಲ 1-1.5 ಸಾವಿರ ಎಲ್ಲ ಒಂದೊಂದು ಸಿಂಗಲ್ಗೆ ಆಗ್ತಿತ್ತು ಮಂಗಳೂರು ತಲುಪ. ಈಗ ಅಂಥ ಜಾಗದಲ್ಲಿ 380 ರೂಪಾಯಿ
400 ರೂಪಾಯಿ ಎಲ್ಲ ಆಗುತ್ತೆ. ಡೀಸೆಲ್ ಎಷ್ಟು ಬೇಕಾಗ್ತದೆ? ನಮಗೆ ಒಂದು ಸಿಂಗಲ್ ಅದು ಒಂದು 10 ಲೀಟರ್ ಡೀಸೆಲ್ ಒಂದು ಸಿಂಗಲ್ಗೆ ಬೇಕು. ಒಂದು ಸಿಂಗಲ್ಗೆ ಇಲ್ಲಿಂದ ಮಂಗಳೂರಿಗೆ 10 ಲೀಟ್ರು, ಅಲ್ಲಿಂದ ಇಲ್ಲಿವರೆಗೆ 20 ಲೀಟ್ರ್ ಡೀಸೆಲ್ ಬೇಕಾಗ್ತದೆ. ಎಲ್ಲಿಯಾದರೂ 380 400 ರೂಪಾಯಿ ಒಮ್ಮೆ ಮಾತ್ರ ಆಗ್ತದೆ. 700 ರೂಪಾಯಿ 800. ಇವಾಗ ಮಧ್ಯಾಹ್ನ ಬರುವಾಗ ಒಂದು 700 ರೂಪಾಯಿ ಆಯ್ತು. ಭಾಳ ಕಷ್ಟ ಇಲ್ಲ. ಅದು ಸಹ ತುಂಬ ಗಾಡಿ ಬಿಡ್ತಾ ಇದ್ದಾರೆ. ಹೆಚ್ಚು ಗಾಡಿ ಬಿಡ್ತಾ ಇದ್ದಾರೆ ಇವಾಗ ಸರ್ಕಾರಿ ಬಸ್ಗಳು. ತುಂಬ ಸಂಕಷ್ಟ. ಫ್ಯಾಮಿಲೀಸ್ ಮಾತಾಡೋದು ಅದು ತುಂಬ ಕಷ್ಟದಲ್ಲಿದೆ. ವಾರಕ್ಕೊಂದು 6,500 ಸಾವಿರ ಕಂತು ಇದೆ ನಮಗೆ ಮನೆ ಫ್ಯಾಮಿಲೀಸ್ ಕಟ್ಟೋದೇ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಅದೇ ಭಯ ಆಗ್ತಿದೆ, ನಿಲ್ಲಿಸ್ತೀವೋ ಇದಕ್ಕೆ ಇನ್ನು ಮುಂದಕ್ಕೆ ಏನು ಗತಿ ಅಂತ ಆ ಥರ. ಇನ್ನು ಕರಾವಳಿಯ ಖಾಸಗಿ ಬಸ್ ಸೇವೆಗಳ ಮೇಲೆ ಸಿದ್ದರಾಮಯ್ಯ ಅವರ ಸರಕಾರದ ವಕ್ರದೃಷ್ಟಿ ಬೀರಿದ್ಯಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಮೊದಲ ಹಂತವಾಗಿ ಖಾಸಗಿ ಬಸ್ ಸೇವೆಗಳನ್ನ ಟಾರ್ಗೆಟ್ ಮಾಡಿ ಬಳಿಕ ಎರಡನೇ ಹಂತದಲ್ಲಿ ಸಿಟಿ ಬಸ್ಸುಗಳನ್ನ ಇದೇ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕುಮಾರ್, ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.